ಬ್ರಹ್ಮಾವರ ಬಳಿ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ರವರು ಆರೂರು ಗ್ರಾಮ ವಾಸ್ತವ್ಯ ಮಾಡಿ ಹಲವಾರು ಸಮಸ್ಯೆಗಳನ್ನು ಸರಿಪಡಿಸುವ ಪ್ರಯತ್ನ ಮಾಡಿದ್ರು. ವಸತಿ ಶಾಲೆಗೆ ಬರುವಾಗ ಇಲ್ಲಿ ವಿದ್ಯಾರ್ಥಿಗಳು ಸಚಿವರನ್ನ ಸಾಲಾಗಿ ನಿಂತು ಗೌರವ ನೀಡಿದ್ರು. ಬಳಿಕ ಶಾಲಾ ವೇದಿಕೆಯಲ್ಲಿ ಇಲ್ಲಿನ ವಿದ್ಯಾರ್ಥಿಗಳ ಮೂಲಕ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಆರೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸಚಿವರನ್ನ ಗೌರವಿಸಲಾಯಿತು. ಬಳಿಕ ಅವರು ಮಾತನಾಡಿ, ಸರ್ಕಾರಿ ಶಾಲೆಯ ಬಗ್ಗೆ ಕೀಳರಿಮೆಯನ್ನ ಬಿಟ್ಟು ಉತ್ತಮ ನಾಗರಿಕರಾಗಿ ಬಾಳಿ ಕೇವಲ ಡಾಕ್ಟರ್, ಇಂಜಿನಿಯರ್ ಆಗುವ ಕನಸು ಕಾಣದೆ ಮನಸ್ಸಿನಲ್ಲಿರುವ ಕಲೆಯನ್ನ ಹೊರತಂದು ಯಾವುದೇ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು. ಇದೇ ಸಂದರ್ಭ ಎಸ್ಎಸ್ಎಲ್ಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿಗಳಾದ ಚೈತನ್ಯ ಮತ್ತು ಪಿಯುಸಿಯ ಸವಿತಾ ಶಾಗೋಟಿಯವರನ್ನ ಗೌರವಿಸಲಾಯಿತು. ತಪಸ್ಸಿಗೆ ಬಂದು ಜಗವೇ ಅಲ್ಲೂಲ ಕಲ್ಲೂಲವಾಗುವಂತೆ ಪಂಚಾಯತ್ ಅಧ್ಯಕ್ಷರು ನೀಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. इस दौर में हर दिल में तिरंगा है। ವಿದ್ಯಾಭ್ಯಾಸ ಮಕ್ಕಳಿಗೂ ಸ್ಫೂರ್ತಿ ಆಗಬೇಕು. ನಾನು ಬರುವಂಥ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೂ ಒಂದು ಸೌಕರ್ಯ ಸಿಗಬೇಕು. ಪ್ರತಿಯೊಂದು ಮನೆಯಲ್ಲಿರುವಂಥ ಸಮಸ್ಯೆ ಏನಿದೆ ರೆವಿನ್ಯೂ ಇಲಾಖೆಗೆ ಅದು ಬಗೆಹರಿಬೇಕು. ಅದಕ್ಕೋಸ್ಕರ ನಾವು ಬಂದಿರೋದು. ಸುಮ್ಮನೆ ಗ್ರಾಮ ವಾಸ್ತವ್ಯ ಅಂದರೆ ರಾತ್ರಿ 10 ಗಂಟೆ ಬಂದು ಮಲಗಿ ಬೆಳಗ್ಗೆ ಎದ್ದು ಹೋಗೋದಲ್ಲ. ಗ್ರಾಮ ವಾಸ್ತವ್ಯ ನಾನು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ, ನಾಳೆನೂ ಇಲ್ಲೇ ಇದ್ದೀನಿ. ಜನರ ಸಮಸ್ಯೆ ಧ್ವನಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಇವತ್ತು ನಾನು ಬಂದಿದ್ದು. ಮಕ್ಕಳು ನಮ್ಮ ಫ್ರೆಂಡ್ಸ್ ಮಕ್ಕಳೇ, ನಮ್ಮ ಮಕ್ಕಳ ಮಕ್ಕಳೇ, ಎಲ್ಲರ ಮಕ್ಕಳು ಮಕ್ಕಳು.